ಓ ನಾಲಪ್ಪಾಗ ವಯಕೇನುಂಡೇ. ನಮ್ಮ ಬುಡಕಟ್ಟು ಸಮುದಾಯದವರ ಒಂದು ಇದೇನಿದೆ, ಬೊಟ್ಟು ಬೋಲ್ಸ್ ಮತ್ತು ಆಹಾ ಇದೆ ಇಲ್ಲ, ಅದೆಲ್ಲವನ್ನು ಬಳಸಿಕೊಂಡಿರುವಂಥದ್ದು. ಮತ್ತು ಡೋಲು ಬಹಳ ಮುಖ್ಯವಾಗಿ ನಮ್ಮ ತುಳುನಾಡಿನ ಮೂಲ ಜನಾಂಗದ ನಮ್ಮ ಡೋಲು, ಆ ವಾದನಗಳನ್ನೇ ಬಳಕೆ ಮಾಡಿರುವಂಥ ಒಂದು ಸಂಗೀತ ವಾದ್ಯಗಳು ಎಲ್ಲವೂ. ಯಾವುದೇ ಈ ಆಧುನಿಕ ಸಂಗೀತಗಳನ್ನು ಅಜನೀಶ್ ಅವರು ಅದಕ್ಕೆ ಮಾಡಲಿಲ್ಲ, ಎಲ್ಲ ಫೋಕ್ ಇನ್ಸ್ಟ್ರೂಮೆಂಟ್ಸ್ಗಳನ್ನೇ ಬಳಕೆ ಮಾಡಿರೋದು. ಒಂದು ಯಾವಾಗ ಈ ಕಾಂತಾರ ಚಾಪ್ಟರ್ 1 ಕೆಲಸ ಆರಂಭ ಮಾಡ್ತಾರೆ, ಆರಂಭ ಮಾಡಿ ಸ್ಕ್ರಿಪ್ಟ್ ವರ್ಕಿಗೆ ಅವರು ಬೇರೆ ಬೇರೆ ಕಡೆ ಮಂಗಳೂರಿನಲ್ಲಿ ಕೆಲಸ ಮಾಡಿರ್ತಾರೆ. ಬಜ್ಪೆಯಲ್ಲಿ ಕೊನೆಗೆ ಅವರು ಕೆಲಸ ಮಾಡಿ ಅಲ್ಲಿಂದ ಮತ್ತೆ ಅವರು ಕುಂದಾಪುರಕ್ಕೆ ಹೋಗ್ತಾರೆ. ಸೊ ಬಜ್ಪೆಯಲ್ಲಿ ಆರಂಭ ಮಾಡಿದಂಥ ಸಂದರ್ಭದಲ್ಲಿ ಆಗ ಅಜನೀಶ್ ಅವರು ಬಂದಿದ್ದರು. ಅಂದರೆ ಆ ಎಲ್ಲ ವರ್ಷಗಳನ್ನು ಮತ್ತು ಇಲ್ಲಿ ನೆಕ್ಸ್ಟ್ ಏನು ಮಾಡಬೇಕು ಅನ್ನೋಂಥ ಒಂದು ಇದಕ್ಕೆ ವರ್ಕಿಗಾಗಿ ಅವ್ರು ಬರ್ತಾರೆ. ಬಂದಾಗ ರಿಷಬ್ ಸರ್ ಕರಿತಾರೆ, ಅಜನೀಶ್ ಬಂದರೆ ಬನ್ನಿ ಒಮ್ಮೆ ಅಂತೇಳಿ. ಸೊ ನಾನು ಹೋದಾಗ ಆಗಲೇ ಅಜನೀಶ್ ಅವರು ಒಂದಷ್ಟು ಕೆಲಸಗಳನ್ನು ಮಾಡಿದರು. ಮಾಡಿ ಈ ಟ್ಯೂನ್ ಮೇಲೆ ರಾಮಣ್ಣ ಅಂದರೆ ರಿಷಬ್ ಸರಿಗೆ ಅಲ್ಲಿ ನಾವು ಮೊದಲಲ್ಲಿ ಹಾಡಿದಂಥ ಬೇರೆ ಬೇರೆ ಜನಪದ ಟ್ಯೂನ್ಗಳಿತ್ತು, ಅದು ಅವರಿಗೆ ತುಂಬ ಇಷ್ಟ ಆಗಿತ್ತು. ಅದನ್ನು ಸಣ್ಣದಾಗಿ ಬಳಕೆ ಅಂದಣ ಓ ಎ ಇಂಥದ್ದೆಲ್ಲ ಮಾಡಿರೋದು, ಆ ಕಮಲದಲ್ಲಿ ಬಳಕೆ ಮಾಡಿರುವಂಥ ಹಾಡುಗಳು, ಇವುಗಳನ್ನೇ ಕಂಪ್ಲೀಟ್ ಆದಂಥ ಹಾಡುಗಳನ್ನಾಗಿ ಮಾಡಬೇಕು, ಅದೇ ಜನಪದ ಟೋನನ್ನು ಬಳಕೆ ಮಾಡಬೇಕು ಅಂತ ಅವರೊಂದು ಇಚ್ಛೆ ಆಗಿತ್ತು. ಅದನ್ನು ಅಜನೀಶ್ ಅವರು ಡೆವಲಪ್ ಮಾಡಿ ಆಲ್ರೆಡಿ ಒಂದು ಮ್ಯೂಸಿಕ್ ರೆಡಿ ಮಾಡಿ ನನ್ನ ಹತ್ರ ಇದ್ರ ಮೇಲೆ ಹಾಡಿ ಅಂತ ಹೇಳಿದ್ರು. ಸೊ ನಾನು ಕಂಪ್ಲೀಟ್ ಆ ಜನಪದ ಹಾಡು ಏನಿತ್ತು ಆಗ ಹಾಡಿದ್ದು, ಓ ನಾಲಪ್ಪಾಗ ವಯಕೇನುಂಡೇ ಕುಮಾರಸ್ವಾಮಿ ಬೀರೋಲೆತ್ತುಂಡೇ ಬನ್ನಾಗ ಮನ ಕೊಡ್ತೇರೋ ಮನ ಕುಲ್ಲೋ ಮನರೋ ಮೈ ಮೇಡಿಗ ಕೊಡಿ ಪಾಡಿ ಕೊಟ್ಯಾಡಿ ಕುಡಿ ಸಿಂಗಾರ ತನಟು ಅಕ್ರೊಂಜಿ ಒಡ್ಡೈತ ಆತೇರೋ ಅನ್ನುವಂಥ ಒಂದಷ್ಟು ಸಾಲುಗಳನ್ನು ನಾನು ಹಾಡ್ತೇನೆ. ಅದನ್ನು ಹಾಗೆ ಅವರು ತಗೊಂಡು ಅಲ್ಲಿ ಒಂದು ಏನಾದರೂ ಇದು ಬರಬೇಕು, ತುಂಬ ರೋಷದಿಂದ ಕೂಡಿದಂಥ ಒಂದು ವಾಯ್ಸ್ ಬರಬೇಕು ಅಂದಾಗ ರಪ್ಪ ಇದು ನೆನಪಾಗ್ತದೆ ನನಗೆ, ಹಾ ಹೀಗೆ ಮಾಡ್ಬೋದು ಅಂತ. ಸೊ ಅದನ್ನು ಕೂಡ ಅವರು ಹಾಕ್ತಾರೆ. ಸೊ ಅದನ್ನು ರೆಕಾರ್ಡ್ ಮಾಡಿಸ್ಕೊಂಡು ಅವರು 3 ವರ್ಷದ ಹಿಂದೆ ಇಟ್ಕೊಂಡಂಥ ಹಾಡನ್ನು 1 ತಿಂಗಳ ಹಿಂದೆ ಯಾವಾಗ ಎಲ್ಲ ವರ್ಕ್ ಮುಗೀತದೆ 1 ತಿಂಗಳಿಗೆ ಲಿರಿಕ್ ರೆಡಿಯಾಗಿ ತ್ರಿಲೋಕ್ ವಿಕ್ರಮ್ ಅಂತ ಅವರು ಬಹಳ ವರ್ಷಗಳಿಂದ ರಿಷಬ್ ಸರ್ ಜೊತೆಗೆ ಕೆಲಸ ಮಾಡ್ತಾ ಬಂದಿರೋರು, ಅವರು ಸಾಹಿತ್ಯವನ್ನು ಬರೆದಿರ್ತಾರೆ. ಸೊ ಆ ಸಾಹಿತ್ಯದ ಮೇಲೆ 1 ತಿಂಗಳಿಂದ ನಾನು ಹಾಡಿರೋದು ಅದು ಇದನ್ನು. ಅಂದರೆ ಓ ಕೋಟೆ ಕೊತ್ತಲ ಇದೆಯಲ್ಲ, ಅದನ್ನು ಅವರು ಮಾಡಿರೋದು ಆ ನಂತರದಲ್ಲಿ. ಸೊ ಅದನ್ನು ಅದಕ್ಕೆ ಕೂತ್ಕೊಳಿಸಿ ಮತ್ತೆ ಅದನ್ನು ಭಾಳ ಡೆವಲಪ್ ಮಾಡಿದ್ದಾರೆ ಆ ಹಾಡನ್ನು. ಸೊ ಆ ಒಂದು ಜನಪದೀಯ ಮೂಲ ಟ್ಯೂನನ್ನು ಅದಕ್ಕೆ ಬಳಕೆ ಮಾಡಲಿಕ್ಕೆ ಕಂಪ್ಲೀಟಾಗಿ ಅದು ಫೋಕ್. ಅಂದರೆ ನೀವು ಮೊದಲು ಹಾಡಿದ ಹಾಡಿನ ಸೇಮ್ ಟ್ರ್ಯಾಕಿಗೆ ಈ ಹೊಸ ಲಿರಿಕ್ಸನ್ನು ಹಾಡ್ಬೋದಾ? ಓ ಕೋಟೆ ಕೊತ್ತಲ ಕಟ್ಟಿ ಮೇರೆಯೋ ಊರಾದೊರೆ ಕಾಡು ಹೇಳಿದೆ ಎಚ್ಚರ, ಕಾಡ ಬೆಂಕಿಯೂ ಊರ ನೋಡ ಬಂದಿದೆ ತಡೆಯಾರದು ಜ್ವಾಲೆ ಮುಗಿಲ ಎತ್ತರ, ಜೋರಾಗಿ ಕೂಗಿ ಹೇಳು ಎಚ್ಚರ.